ಶೈನ್ ಎಂಟರ್ಪ್ರೈಸಸ್ ಉಡುಪಿ ಇವರು ನಡೆಸುತ್ತಿರುವ ವಿಶೇಷ ಸ್ಕೀಮ್ನಲ್ಲಿ ಮಾರುತಿ ಸುಜುಕಿಯ ಆಲ್ಟೋ ಕಾರ್ ಗೆದ್ದವರಿಗೆ ಕಾರ್ನ ಹಸ್ತಾಂತರಿಸಲಾಯಿತು. ಲಕ್ಷ್ಮಣ ಉಡುಪಿ ಶೈನ್ ಎಂಟರ್ಪ್ರೈಸಸ್ ಇವರ ಈ ವಿಶೇಷ ಸ್ಕೀಮ್ನ ವಿಜೇತರಾಗಿದ್ದು, ಅವರ ಪರವಾಗಿ ಅವರ ಅಣ್ಣ ಲೋಕೇಶ್ ಕಾರನ್ನು ಸ್ವೀಕರಿಸಿದ್ರು. ಈ ವೇಳೆ ಶೈನ್ ಎಂಟರ್ಪ್ರೈಸಸ್ ಇದ್ರ ಫಿರೋಜ್ ಖಾನ್, ಮುಸಾಫಿರ್ ಅಹಮದ್ ಉಪಸ್ಥಿತರಿದ್ದರು. ಈ ಸ್ಕೀಮಿನ 12ನೇ ಬಂಪರ್ ಡ್ರಾದ ಮಾರುತಿ ಆಲ್ಟೋ ಕಾರಿನಿದೆ ಇದು ಗಿಫ್ಟನ್ನು ನಾವು ಇಟ್ಟಿದ್ದೇವೆ. ಇದರ ವಿಜೇತರಾದಂತಹ ಲಕ್ಷ್ಮಣರವರ ತಮ್ಮ ನಮ್ಮಲ್ಲಿ ಇದ್ದಾರೆ. ಲಕ್ಷ್ಮಣನವರು ಕಾರಣಾಂತರದಿಂದ ಬರಲಿಕ್ಕಾಗಲಿಲ್ಲ, ಅವ್ರಿಗೇನು ಆಕ್ಸಿಡೆಂಟ್ ಆಗಿ ಮನೆಯಲ್ಲಿದ್ದಾರೆ. ಅದರಿಂದ ಅವರ ತಮ್ಮ ಶೇಖರ್ ಅವರು ನಮ್ಮಲ್ಲಿದ್ದಾರೆ. ಶೇಖರ್ ಅವರೇ ನಮ್ಮ ಈ ಸ್ಕೀಮ್ ವಿಷಯದಲ್ಲಿ ಮಾತಾಡ್ತಿದ್ರು. ಏಕೆಂದರೆ 12ನೇ ಡ್ರಾದಲ್ಲಿ ನೀವು ಮಾರುತಿ ಆಲ್ಟೋ ಕಾರನ್ನು ಗೆದ್ದಿದ್ದೀರಾ. ಇದು ನಿಮಗೆ ಎಷ್ಟು ಸಂತೋಷ ಆಗಿದೆ ಈ ಒಂದು ಪ್ರೈಸನ್ನು ಬಂದು? ಖುಷಿ ಆಗಿದೆ. ಯಾಕಂದರೆ ನಾವು ಬಸ್ಸಿಗೆ ಮುಂದೆ ಮಾತಾ ಇದ್ವಿ. ಮೂರನೇ ಗಂಟೆಗೆ ನನಗೆ ವಿವರ ಸಿಕ್ಕಿದ್ದು. ವಿವರ ಸಿಕ್ಕಿದ ನಂತರ ಸುಮಾರು ಜನರಿಗೆ ನಾನು ಇದರ ಬಗ್ಗೆ ಹೇಳಿದೆ. ನಂತರ 12ನೇ ಗಂಟೆಗೆ 2 ದಿನ ಮುಂಚೆ ನನ್ನ ಮಗಳ ಹತ್ರ ಹೇಳಿದ್ದೆ. ನಾನು ನಿಮಗೆ ಹಾಗೆ ಆಯಿತು. ಅಷ್ಟೇ ನನಗೆ ಅಮ್ಮನ ಹತ್ರ ತುಂಬ ಖುಷಿ ಆಯಿತು. ನನ್ನವರಿಗೆ ತುಂಬ ಖುಷಿ ಆಗಿದೆ. ಈ ಸ್ಕೀಮಿನ ಬಗ್ಗೆ ತುಂಬ ಜನರಿಗೆ ನಾವು ಈಗಲೂ ಹೇಳ್ತಾ ಇದ್ದೇವೆ. ಮುಂದೆ